ಸ್ನೇಹಿತರೆ ನಮಸ್ಕಾರ. ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಯಿಂದ ನಿಮ್ಮ ಕುಮಾರ್. ಸ್ನೇಹಿತರೆ, ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತು ವಿಶೇಷವಾಗಿ ಅಕ್ಟೋಬರ್ 31 ಈ ದೇಶದ ಉಕ್ಕಿನ ಮಹಿಳೆ ಎಂದೇ ಪ್ರಸಿದ್ಧರಾದ ನಮ್ಮ ಭಾರತ ದೇಶದ ಏಕೈಕ ಮಹಿಳಾ ಪ್ರಧಾನಮಂತ್ರಿಯಾದ ಶ್ರೀಮತಿ ಇಂದಿರಾ ಗಾಂಧಿ, ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಅವರ ಹತ್ಯೆಯಾದ ದಿನ. ಇವರು ನಮ್ಮ ದೇಶದ 3 ಬಾರಿ ಪ್ರಧಾನಿಗಳಾಗಿ 1966ರಿಂದ 1977ರವರೆಗೆ ಮತ್ತು 1980ರಿಂದ 1984ರವರೆಗೆ ಒಟ್ಟು 15 ವರ್ಷಕ್ಕೂ ಹೆಚ್ಚು ಕಾಲ ಈ ದೇಶದ ಪ್ರಧಾನಿಯಾಗಿದ್ದ ಏಕೈಕ ಮಹಿಳೆ ಅಂದರೆ ಇಂದಿರಾ ಗಾಂಧಿ. ಇವರನ್ನು ಭಾರತದ ಉಕ್ಕಿನ ಮಹಿಳೆ ಅಂತಲೂ ಕರೀತಾರೆ. ಇವರ ಕಾಲದಲ್ಲಿ ಅನೇಕ ಈ ದೇಶಕ್ಕೆ ಕೊಡುಗೆಗಳನ್ನು ನೀಡಿದ ಮಾಜಿ ಪ್ರಧಾನಮಂತ್ರಿ, ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಇದೇ ಅಕ್ಟೋಬರ್ 31, 1984ರಲ್ಲಿ ತಮ್ಮ ಸ್ವಂತ ನಿವಾಸದಲ್ಲಿ ಹತ್ಯೆಯಾಯಿತು. ಖಲಿಸ್ತಾನದ ಪರವಾಗಿದ್ದ ಭಿಂದ್ರನ್ವಾಲೆಯ ಅಮೃತಸರದ ಗೋಲ್ಡನ್ ಟೆಂಪಲ್, ಏನು ಸ್ವರ್ಣ ಮಂದಿರ ಅಂತ ಹೇಳ್ತೀವಿ, ಆ ಮಂದಿರಕ್ಕೆ ಸೇನಾ ಕಾರ್ಯಾಚರಣೆಯನ್ನು ಮಾಡಿಸಿದ ಫಲವಾಗಿ ಇಂದಿರಾ ಗಾಂಧಿ ಅವರನ್ನ ಸಿಖ್ಖರ ಒಂದು ಖಲಿಸ್ತಾನದ ಒಂದು ಗುಂಪು ಇವರನ್ನು ಹತ್ಯೆ ಮಾಡಲು ಸಂಚು ರೂಪಿಸಿ ಅವರ ಮನೆಯಲ್ಲೇ ಕೊಲೆ ಮಾಡಲಾಯಿತು. ಹಂತಕರಾದ ಸತ್ವಂತ್ ಸಿಂಗ್ ಮತ್ತು ಬಯಾನ್ ಸಿಂಗ್ ರವರು ಇವರು ಮನೆಯಿಂದ ಗೃಹ ಕಚೇರಿಗೆ ಬರುವ ವೇಳೆಗೆ ಗುಂಡು ಹಾರಿಸಿ ಇವರನ್ನು ಕೊಂದರು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ದೇಶಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟರು. ವಿರೋಧ ಪಕ್ಷದವರೆಲ್ಲ ಇಂದಿರಾ ಹಟಾವೋ ಎಂಬ ಘೋಷಣೆಯನ್ನು ಕೂಗಿದ್ದ ಪ್ರತಿಫಲವಾಗಿ ಇವರು ಗರೀಬಿ ಹಟಾವೋ ಎನ್ನುವ ಘೋಷಣೆಯನ್ನು ಕೂಗಿ ಅದನ್ನು 20 ಅಂಶಗಳ ಕಾರ್ಯಕ್ರಮಗಳಲ್ಲಿ ಸೇರಿಸಿ ಮುಂದೆ ಅದನ್ನು ಆಡಳಿತದಲ್ಲಿ ಸೇರಿಸಿ ಗರೀಬಿ ಹಟಾವೋ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾರೆ. 1978ರಲ್ಲಿ ಇದೇ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದು ಮತ್ತೊಮ್ಮೆ ಅಂದರೆ 3ನೇ ಬಾರಿ ಇವರು ಪ್ರಧಾನಿಯಾದರು. 1971ರಲ್ಲಿ ಇವರಿಗೆ ಭಾರತ ರತ್ನ ಅನ್ನು ಸರ್ಕಾರ ಕೊಡ್ತು. ಮೊದಲ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರ ಸುಪುತ್ರಿಯಾದ ಇವರು ನೆಹರು ನಂತರ ಅತ್ಯಂತ ದೀರ್ಘಕಾಲದ ಆಡಳಿತವನ್ನು ನಡೆಸಿದ ಏಕೈಕ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ. ಇಂದು ಅವರು ಹತ್ಯೆಯಾದ ದಿನ. ಹತ್ಯೆಗೆ ಇಂದಿಗೆ 40 ವರ್ಷಗಳು ತುಂಬುತ್ತಾ ಇದೆ. ಅವರನ್ನು ನೆನೆಸೋಣ, ಸ್ಮರಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.